ರಾಜಕೀಯ ಧುರೀಣ ದಿವಂಗತ ಕಿರಣ್ ಕುಮಾರ್ ಪಾಟೀಲ್ರ ಒತ್ತಡದ ಪರಿಣಾಮವೇ ನಾನು ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದೆ ಎಂದು ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಶಿವಣಗಿ ಸಾಂಸ್ಕೃತಿಕ ಕಾರ್ಯಾಲಯದಲ್ಲಿ ಶ್ರೀವರ್ಧಮಾನ ಅರ್ಬನ್ಸ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ 31ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ದಿವಂಗತ ಕಿರಣ್ ಕುಮಾರ್ ಪಾಟೀಲ್ ಅವರಿಗೆ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಫೋನ್ ಮಾಡಿ ಸುಧಾಕರ್ನ ಕರ್ಸ್ಕೊಂಡೆ ಒಂದು ಅರ್ಜೆಂಟ್ ಕೆಲಸದಲ್ಲಿ ಬರಬೇಕು ವೈದ್ಯಕೀಯ ಸಚಿವರು ಡಾಕ್ಟರ್ ಸುಧಾಕರ್ನ ಕರ್ಸ್ಕೊಂಡು ನಾನು ನಮ್ಮ ಕಚೇರಿ ಒಳಗೆ ಕೂತ್ಕೊಂಡು ನಾನು ಸುಧಾಕರ್ಗೆ ಹೇಳಿದೆ, ಇವರು ಕಿರಣ್ ಕುಮಾರ್ ಪಾಟೀಲ್ರು ನನ್ನ ಅತ್ಯಂತ ಬಾಲ್ಯ ಸ್ನೇಹಿತ, ಇವ್ರ ಮಗಳಿಗೆ ಡೆಂಟಲ್ ಡಾಕ್ಟರ್ದವರು ಅವರು ಸರ್ಕಾರಿ ಡಾಕ್ಟರ್ ಮಾಡಬೇಕಾಗಿದೆ, ನಿಮಗೆ ನೌಕರಿ ಕೊಡಿಸಲೇಬೇಕು, ಅದನ್ನು ಕೊಟ್ಟರೆ ಅದು ನನ್ನ ಮಗಳಿಗೆ ಕೊಟ್ಟಾಗ ಹೋಗ್ತೀವಿ, ಆ ಕೆಲಸ ನೀವು ಮಾಡಬೇಕು ಅಂತ ಹೇಳಿ. ಅದಾದಮೇಲೆ ಅದೊಂದು ಸ್ವಲ್ಪ ವಿಳಂಬ ಆದಮೇಲೆ ಮತ್ತೊಂದು ವಾರ 15 ದಿವಸ ಬಿಟ್ಟು ಮತ್ತೆ ಬೆಂಗಳೂರಿಗೆ ಮತ್ತೆ ನನ್ನ ಮನೆಗೆ ಬಂದು ನಡ್ರಿ ಇವತ್ತೇನಾದ್ರು ಫೈನಲ್ ಮಾಡೋಣ ಅಂತ ತಿಳ್ಕೊಂಡು ಗಾಡಿ ಒಳಗೆ ಕಳಿಸ್ಕೊಂಡು ವಿಧಾನಸಭಾ ಅಧಿವೇಶನ ಚಾಲ ಅಲ್ಲೇ ಅಧಿವೇಶನದಲ್ಲಿ ಲಾಂಚ್ನಲ್ಲಿ ಹೋಗಿ ಕರೆದು ಕುಂತ್ಕೊಂಡು ಒಳಗೆ ಸಹಿ ಬಂದು ಮಾತಾಡ್ಕೊಂಡು ಕೂತೀವಿ. ಕೊಳಗೇರಿ ನಿಗಮದ ಅಧ್ಯಕ್ಷ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಮಾತನಾಡಿ, ಕಿರಣ್ ಕುಮಾರ್ ಪಾಟೀಲ್ ಅವರು ತಮ್ಮ ಇಡೀ ಜೀವಿತಾವಧಿಯಲ್ಲಿ ಮತ್ತೊಬ್ಬರ ಕೆಲಸ ಕಾರ್ಯಗಳಿಗೆ ದಣಿ ಬರೆಯದೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ರು. ಅವರು ಜೈನ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಎಲ್ಲ ಸಮಾಜಗಳ ಜೊತೆಗೆ ಸೌಹಾರ್ದದಿಂದ ನಡೆದುಕೊಳ್ಳುತ್ತಿದ್ರು ಎಂದವರು ಹೇಳಿದರು. ನಾವು ನೋಡ್ತಾ ಇದ್ದೀವಿ, ಇವತ್ತಿನ ದಿನಮಾನಗಳಲ್ಲಿ ಖಾಸಗಿ ಸಂಸ್ಥೆಗಳು ಚೆನ್ನಾಗಿ ನಡೀತಾ ಇಲ್ಲ. ಕಾರಣಗಳು ಹಲವಾರು. ಆದರೆ ಇವತ್ತೇನು ಈ ಬ್ಯಾಂಕ್ ಅಭಿವೃದ್ಧಿ ಆಗಿದೆ ಅಂತಂದ್ರೆ ಅದರ ಅಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರು, ಅಧ್ಯಕ್ಷರಾದಂತಹ ಕಿರಣಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಇದು ಬೆಳೆದಿದೆ ಅಂತ ಹೇಳಿದ್ರೆ ನಾನು ತಪ್ಪಾಗಲಿಕ್ಕಿಲ್ಲ ನಾನು ಭಾವಿಸ್ತೀನಿ. ಸನ್ಮಾನ್ಯ ಕಿರಣಗೌಡ ಪಾಟೀಲ್ ಅವರು ಇವತ್ತು ನಮ್ಮಿಂದ ಅಗಲಿ 35 ದಿನಗಳು ಕಳೆದವು. ದಿನಗಳು ಆದರೆ ಅವರ ನೆನಪು ಮಾತ್ರ ತಮ್ಮೆಲ್ಲರಲ್ಲಿ ಇನ್ನೂ ಹಚ್ಚಹಸಿರಾಗಿದೆ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಆರ್ಎಸ್ಎಸ್ ಕರ್ನಾಟಕ ಉತ್ತರ ಪ್ರಾಂತದ ಸಹ ಸಂಚಾಲಕ ಅರವಿಂದರಾವ ದೇಶಪಾಂಡೆ, ಗಚ್ಚಿನ ಮಠದ ಶ್ರೀ ಶಿವಬಸವ ಸ್ವಾಮೀಜಿ, ಅಭಿನಯ ಜಂಗಮಲಿಂಗ ಸ್ವಾಮೀಜಿ, ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿ, ಜೀನಸೇನಾ ಭಟ್ಟಾರಕ ಸ್ವಾಮೀಜಿ, ಮಹಾರಾಷ್ಟ್ರದ ನಂದಿನಿ ಮಠ, ಪ್ರಭು ಚನ್ನಬಸವ ಸ್ವಾಮೀಜಿ, ಮೋಟಗಿ ಮಠ ಮೊದಲಾದವರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ವಿ4 ನ್ಯೂಸ್, ಅಥಣಿ.